ಮಸೀದಿಯ ಒಳಗೆ ನುಗ್ಗಲು ಯತ್ನಿಸಿದ ಕಳ್ಳನನ್ನ ಹಿಡಿದ ಮಸೀದಿಯ ಸದಸ್ಯರು ಪೊಲೀಸರಿಗೆ ಒಪ್ಪಿಸಿದಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಸಮೀಪದ ಉಜಿರೆಯ ಹಳೆಪೇಟೆಯಲ್ಲಿ ನಡೆದಿದೆ. ವೇಣೂರು ನಿವಾಸಿ 40 ವರ್ಷದ ಅಶೋಕ್ ಎಂಬಾತ ಮಸೀದಿಯ ಒಳನುಗ್ಗಿ ಕಳ್ಳತನಕ್ಕೆ ಯತ್ನಿಸಿದ ಆರೋಪಿಯಾಗಿದ್ದಾನೆ. ಈತ ಉಜಿರೆಗೆ ಹಳೆಪೇಟೆಯಲ್ಲಿರುವ ಮೊಯ್ದಿನಿ ಜುಮ್ಮಾ ಮಸೀದಿಗೆ ನುಗ್ಗಿ ಮದರಸದ ಕಪಾಟು ಒಡೆದಿದ್ದು ನಂತರ ಪಾತ್ರೆ ಇಡುವಂತಹ ರೂಮಿನ ಬಾಗಿಲಿನ ಬೀಗ ಒಡೆದು ಹಾಕಿದ್ದಾನೆ. ಈ ವೇಳೆ ಪಕ್ಕದಲ್ಲಿದ್ದಂಥ ಹುಸೇನ್ ಎಂಬುವರು ಇದನ್ನು ಗಮನಿಸಿ ಮಸೀದಿಯ ಉಳಿದ ಸದಸ್ಯರಿಗೆ ಮಾಹಿತಿಯನ್ನ ಮುಟ್ಟಿಸಿದ್ದಾರೆ. ಬಳಿಕ ಎಲ್ಲರೂ ಬಂದು ಪರಿಶೀಲನೆ ಮಾಡಿದಾಗ ಕಳ್ಳ ಓಡಿ ಹೋಗಲು ಪ್ರಯತ್ನ ಪಟ್ಟಾಗ ಆತನನ್ನ ಹಿಡಿದು ನಂತರ ಆರೋಪಿಯನ್ನ ಬೆಳ್ತಂಗಡಿ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಇನ್ನು ಕಳ್ಳತನಕ್ಕೆ ಯತ್ನ ನಡೆಸಿದ ವ್ಯಕ್ತಿ ಮಾನಸಿಕ ಅಸ್ವಸ್ಥತೆಯಿಂದ ಈ ರೀತಿ ಮಾಡ್ತಾ ಇರೋದಾಗಿ ಪೊಲೀಸರ ತನಿಖೆಯಿಂದ ತಿಳಿದು ಬಂದಿತ್ತು. ಮಸೀದಿ ಮುಖಂಡರು ಕೇಸ್ ಬೇಡ ಅಂತ ಬರೆದು ಕೊಟ್ಟಿದ್ದು ಅದರಂತೆ ವ್ಯಕ್ತಿಯನ್ನ ಮನೆಯವರ ಜೊತೆ ಪೊಲೀಸರು ಕಳುಹಿಸಿಕೊಟ್ಟಿದ್ದಾರೆ.